ಕೊರೋನಾ ಅಲೆಯಿಂದ ಜಗತ್ತೇ ಕಂಗೆಟ್ಟಿದೆ. ಎಲ್ಲ ಕ್ಷೇತ್ರಗಳು ನೆಲಕಚ್ಚಿವೆ. ಲಾಕ್ಡೌನ್ ಅಂದಾಕ್ಷಣ ಮೊದಲಿಗೆ ಬೀಗ ಹಾಕೋದೆ ಥಿಯೇಟರ್ ಬಾಗಿಲಿಗೆ. ಹಾಗೆ ಕೊನೆಯದಾಗಿ ತೆರೆಯೋದು ಕೂಡ ಥಿಯೇಟರ್ ಬಾಗಿಲನ್ನೇ, ಅದು ಕೂಡ 50%. ಹೀಗಿರುವಾಗ ಎಲ್ಲ ಆಯಾಮದಲ್ಲೂ ಕಷ್ಟಕ್ಕೆ ಸಿಲುಕಿಕೊಂಡಿರೋದು ಮಾತ್ರ ಚಿತ್ರಮಂದಿರದವರೇ. ಈ ವಿಚಾರವಾಗಿ ನಟ ದರ್ಶನ್ ಅವರು ಧ್ವನಿ ಎತ್ತಿದ್ದಾರೆ. ಚಿತ್ರಮಂದಿರದವರ ಪರವಾಗಿ ಮಾತನಾಡಿದ್ದಾರೆ. ಅಷ್ಟಕ್ಕೂ ಡಿ ಬಾಸ್ ಏನಂದ್ರು ಕೇಳ್ಕೊಂಡು ಬರೋಣ. ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಡಿ ಬಾಸ್, ನಾವು ಥಿಯೇಟರ್ ಪರವಾಗಿ ನಿಂತ್ಕೋಬೇಕು. ಸಿನಿಮಾ ಇಲ್ಲ ಅಂದ್ರೆ ಥಿಯೇಟರ್ ಇಲ್ಲ. ಅವರು ಎಲ್ಲೋಗ್ಬೇಕು? ಇದೊಂದು ಚೈನ್ ಲಿಂಕ್ ಇದ್ದಂತೆ. ಥಿಯೇಟರ್ ಅಂದ್ರೆ ಅದರಲ್ಲಿ ಕ್ಯಾಂಟೀನವರು ಇರ್ತಾರೆ, ಪಾರ್ಕಿಂಗ್ನವರು ಇರ್ತಾರೆ. ಥಿಯೇಟರ್ನಿಂದಾಗಿ ಎಷ್ಟು ಜನರ ಮನೆ ನಡೆಯುತ್ತೆ ಎಂದು ಹೇಳಿದ್ದಾರೆ. ಹಾಗೆ ಕರೋನಾದ ಸಮಯದಲ್ಲಿ ಮಹತ್ವದ ಘೋಷಣೆಯೊಂದನ್ನು ಮಾಡಿದ್ದಾರೆ. ಹೌದು, ಇನ್ಮುಂದೆ ಡಿ ಬಾಸ್ ವರ್ಷಕ್ಕೆ 2 ಚಿತ್ರಗಳನ್ನು ಮಾಡೋದಾಗಿ ಘೋಷಿಸಿದ್ದಾರೆ. ಚಿತ್ರಮಂದಿರದವರ ಅನುಕೂಲಕ್ಕಾಗಿ ಈ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಸ್ಟಾರ್ ನಟರು ವರ್ಷಕ್ಕೆ 2 ಸಿನಿಮಾವಾದ್ರೂ ಮಾಡಬೇಕು ಅನ್ನೋದು ಪ್ರದರ್ಶಕರ ಬೇಡಿಕೆಯಾಗಿತ್ತು. ಈ ಮನವಿಗೆ ಸ್ಪಂದಿಸಿದ ಡಿ ಬಾಸ್ ಸಂದರ್ಶನವೊಂದರಲ್ಲಿ ಅಧಿಕೃತವಾಗಿ ಘೋಷಿಸಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.